ಕಳೆದ 1.5 ವರ್ಷದಿಂದ ಕಾನಾ ಜೋಕಟ್ಟೆ ಎಸ್ಸಿಝಡ್ ರಸ್ತೆ ಸಂಪೂರ್ಣ ಹೊಂಡಗುಂಡಿಗಳಿಂದ ಆವೃತವಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಲ್ಲಿನ ಸಾರ್ವಜನಿಕರಿಗೆ ತೊಂದರೆಯಾಗುವಂತಾಗಿದೆ. ಈ ರಸ್ತೆಯನ್ನು ಶೀಘ್ರದಲ್ಲಿ ಕಾಮಗಾರಿ ನಡೆಸುವಂತೆ ಆಗ್ರಹಿಸಿ ಡಿವೈಎಫ್ಐ ಮತ್ತು ನಾಗರಿಕರು ಪ್ರತಿಭಟನೆ ನಡೆಸಿದರು. ಈ ಹಿಂದೆ ಕಾನಾ ಜೋಕಟ್ಟೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ವಿರಳ ಜನಸಂಚಾರ ಇತ್ತು. ಆದರೆ ಇದೀಗ ಎಸ್ಸಿಝಡ್ ಮತ್ತು ಎಂಆರ್ಪಿಎಲ್ಗಳು ರಸ್ತೆಯನ್ನು ಹೆಚ್ಚಾಗಿ ಬಳಸುತ್ತಿರುವುದರಿಂದ ತುಂಬಾ ಹದಗೆಟ್ಟು ಹೋಗಿದೆ. ಈ ರಸ್ತೆ ಅರ್ಧ ಕಾಂಕ್ರೀಟೀಕರಣ ಮತ್ತು ಅರ್ಧ ಡಾಂಬರೀಕರಣ ಮಾಡಿದ್ದರಿಂದ ಅಪಘಾತಗಳು ಹೆಚ್ಚಾಗಿ ನಡೆಯುತ್ತಿದೆ. ಈ ಬೈಕ್ ಸವಾರರು ದಿನನಿತ್ಯ ಉರುಳ್ತಾ ಇದ್ದಾರೆ. ಕೆಲವರು ಕೋಮಾ ಅಂತಕ್ಕೆ ಹೋಗಿದ್ದಾರೆ, ಇನ್ನು ಕೆಲವರು ಕೈಕಾಲು ಮುರ್ಕೊಂಡಿದ್ದಾರೆ. ತಮ್ಮ ಆರೋಗ್ಯ, ತಮ್ಮ ಅಂಗಾಂಗಗಳ ಊನತೆ, ತಮ್ಮ ಹಣಕಾಸು ಎಲ್ಲದರಲ್ಲಿಯೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ರೀತಿಯಲ್ಲಿ ದೊಡ್ಡ ರೀತಿಯ ಒಂದು ಧೂಳಿನ ಅಲರ್ಜಿ ಕೂಡ ಜನ ಇವತ್ತು ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು 1.5 ವರ್ಷದಿಂದ ಈ ಸಮಸ್ಯೆ ಇದೆ. ಇದನ್ನು ನಗರ ಪಾಲಿಕೆಯವರ ಗಮನಕ್ಕೆ ತಂದರೆ ಕಾರ್ಪೊರೇಟ್ ಹೇಳ್ತಾರೆ ಇದು ಎಸ್ಸಿಝಡ್ನವರು ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ. ಎಸ್ಸಿಝಡ್ನವ್ರು ಕೇಳಿದರೆ ಅದನ್ನು MRPLನವರು ಬಳಸೋದು ಮತ್ತು ಕಾರ್ಪೊರೇಷನ್ನವರು ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು. MRPLನವರು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ನಾವು ರಸ್ತೆ ತೆರಿಗೆ ಕಟ್ತೀವಿ, ನಾವು ಯಾಕೆ ರಸ್ತೆ ರಿಪೇರಿ ಮಾಡಬೇಕು ಅನ್ನೋಂಥ ಮಾತುಗಳನ್ನು ಬಾಲಿಶ ಮಾತುಗಳನ್ನು ಆಳ್ತಾ ಇದ್ರು. ನಾವು 1 ತಿಂಗಳ ಹಿಂದೆ ಜೋಕಟ್ಟೆಯ ಪ್ರದೇಶದಲ್ಲಿ ಒಂದು ಅಲ್ಲಿಯ ನಾಗರಿಕರು ಒಂದು ರಸ್ತೆಯನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ವಿ. ಆದರೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಗಂಭೀರವಾದಂಥ ಇದನ್ನು ಅವರು ತಗೊಳ್ಳಿಲ್ಲ. ನಾವು ನಿರಂತರವಾಗಿ ಕಳೆದ 1 ವರ್ಷದಿಂದ ಈ ಭಾಗದಲ್ಲಿ ಸಂಬಂಧಪಟ್ಟವರಿಗೆಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಆ ಕುರಿತು ಯಾವುದೇ ಕ್ರಮ ಕೈಗೊಳ್ಳದೆ ನಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದರು ಮತ್ತು ದಿನನಿತ್ಯ ಅಪಘಾತಗಳು ಇತ್ತೀಚೆಗೆ ಹೆಚ್ಚಾಗಿರೋದ್ರಿಂದ ನಾವು ಇವತ್ತು ಅನಿವಾರ್ಯವಾಗಿ ರಸ್ತೆ ತಡೆ ಮಾಡಿದ್ವಿ. ರಸ್ತೆ ಕಾಮಗಾರಿಯ ಬಗ್ಗೆ ಪಾಲಿಕೆಗೆ ಮನವಿ ಸಲ್ಲಿಸಿದರೆ ಅದು ಎಸ್ಸಿಝಡ್ ಎಂಆರ್ಪಿಎಲ್ನವರು ರಸ್ತೆ ಕಾಮಗಾರಿಯನ್ನು ನಡೆಸಬೇಕಾಗಿದೆ ಎಂದು ಬಾಲಿಶ ಉತ್ತರವನ್ನು ಕೊಡುತ್ತಿದ್ದಾರೆ. ಈ ಬಗ್ಗೆ ಇಂದು ಡಿವೈಎಫ್ಐ ಹಾಗೂ ನಾಗರಿಕರು ಕಾನಾ ಜೋಕಟ್ಟೆ ರಸ್ತೆ ತಡೆ ಮಾಡಿ ಕಾನಾ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಸಿದರು. ಮುಂದಿನ ದಿನಗಳಲ್ಲಿ ಕಾನಾ ಜೋಕಟ್ಟೆ ರಸ್ತೆಯನ್ನು ಸರಿಪಡಿಸದಿದ್ದಲ್ಲಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಯಾವುದೇ ವಾಹನಗಳನ್ನು ಸಂಚರಿಸಲು ಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.